ಸಿದ್ದಿಕ್ ಅವರು ಶಾಲ್ ಹಾಕುವ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ವಿ. ತಮ್ಮೆಲ್ಲರ ದೊಡ್ಡದೊಂದು ಚಪ್ಪಾಳೆ. ನಮ್ಮೆಲ್ಲರ ಆತ್ಮಮಿತ್ರರಾಗಿರುವಂಥ ಸಿದ್ದಿಕ್ ಅವರ ಕುಟುಂಬಸ್ಥರ, ಗುರು ಹಿರಿಯರ, ಸನ್ಮಿತ್ರರ ಸಹಕಾರ ಪಡೆದುಕೊಂಡು ನ್ಯೂ ಕೇರ್ ಪಾಲಿಕ್ಲಿನಿಕ್ ಎಂಬ ಹೆಲ್ತ್ ಕೇರ್ ಸೆಂಟ್ರನ್ನು ಪ್ರಾರಂಭ ಮಾಡ್ತಿರೋದು ಅತ್ಯಂತ ಸಂತೋಷ. ಒಬ್ಬ ಯುವಕ ಧೈರ್ಯ ತಗೊಂಡು ಮುಂದೆ ನಿಂತು ಬಹುಶಃ ಪುತ್ತೂರು ನಮ್ಮ ಪ್ರದೇಶದಲ್ಲಿ ಅಲೋಪತಿ ಮತ್ತು ಆಯುರ್ವೇದ ಎರಡನ್ನೂ ಕೂಡ ಸೇರಿಸಿಕೊಂಡು ಪಾಲಿಕ್ಲಿನಿಕ್ ಪ್ರಾರಂಭ ಮಾಡ್ತಂತ ಹೇಳಿದಾಗ ನನಗೆ ಸಮಯ ಇಲ್ಲದಿದ್ದರೂ ಕೂಡ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ ಮತ್ತು ವೈಯಕ್ತಿಕವಾದ ಬೆಂಬಲ ಕೊಡಲಿಕ್ಕೆ ಬಂದು ನಾವೆಲ್ಲ ಉದ್ಘಾಟನೆ ಮಾಡಿದಂತೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಸಿದ್ದಿಕ ನಾನು ಅಭಿನಂದಿಸುವುದು ಯಾಕೆಂದರೆ ಇಲ್ಲಿ ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡಬೇಕಾದರೆ ಇಂತಹ ದೂರದರ್ಶಿತ ಆಲೋಚನೆ ನಮಗೆಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ನಮಗೆಲ್ಲರಿಗೂ ಕೂಡ ಸ್ವಸ್ಥವಾದ ಸಮಾಜ, ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದೆ ಹೋಗಬೇಕಾದದ್ದು ಅತಿ ಅಗತ್ಯ. ಏನಾದರೂ ಹೆಚ್ಚು ಕಮ್ಮಿ ಬಂದರೆ ಬಹುಶಃ ಅದನ್ನು ನಾವು ಅದನ್ನು ಆಗಲೇ ತಪಾಸಣೆಗೆ ಒಳಪಟ್ಟು ಅದಕ್ಕೆ ಚಿಕಿತ್ಸೆ ಪಡೆಯುವಂಥ ಕೆಲಸ ಇವತ್ತು ಆಗಬೇಕು. ಆದ ಕಾರಣ ಈ ಒಂದು ಇವರ ನ್ಯೂರೋ ಕೇರ್ ಸೆಂಟರ್ ಅದು ಬಹುಶಃ ರೋಗ ಬಂದ ನಂತರ ಮದ್ದು ಕೊಡೋ ಬದಲು ರೋಗ ತಡೆಗಟ್ಟುವಂಥ ಒಂದು ಪಾಲಿಕ್ಲಿನಿಕ್ ಆಗಿ ಪರಿವರ್ತನೆ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಅವರು ಕೂಡ ಇವತ್ತು ಆಯುಷನ್ನು ಇವತ್ತು ಆಯುರ್ವೇದ ಟ್ರೀಟ್ಮೆಂಟ್ ಕೂಡ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಆಯುರ್ವೇದ ಟ್ರೀಟ್ಮೆಂಟ್ ಯಾವಾಗಲೂ ಕೂಡ ಅದು ರೋಗ ಬರುವ ಮುಂಚೆ ಇವತ್ತು ಅದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಏನೆಲ್ಲ ಬೇಕಾ, ಯಾವ ರೀತಿ ನಮ್ಮ ಜೀವನ ಶೈಲಿ ಇರಬೇಕು ಅದಕ್ಕೆ ಅನುಗುಣವಾಗಿ ಇರುವಂಥದ್ದು. ಆಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾವ ರೀತಿ ಅಲೋಪತಿ ಕೊಡಬೇಕಂತ ಹೇಳಿ, ಇಲ್ಲದಿದ್ದರೆ ಮಂಗಳೂರಿನಲ್ಲಿಗೆ ಹೋಗಿ ಅಲ್ಲಿಗೆ ಅಪಾಯಿಂಟ್ಮೆಂಟ್ ತೆಗೆದು ಅಲ್ಲಿ ಕಾತ್ಕೊಂಡು ಅಲ್ಲಿ ಅಪತ್ಯಕ್ಕೆ ಹೋಗೋ ಜನ ಕಷ್ಟ ಆಗ್ತದೆ. ಅಂಥ ಉನ್ನತ ಮಟ್ಟದ ವೈದ್ಯರನ್ನು ಇಲ್ಲಿಗೆ ಕರೆಸಿಕೊಂಡು ಸಮಯಕ್ಕೆ ಅನುಗುಣವಾಗಿ ಇಲ್ಲಿಸಿಕೊಂಡು ಅದು ತಪಾಸಣೆ ಮುಖಾಂತರ ಚಿಕಿತ್ಸೆ ಕೊಡೋದ ಕೆಲಸವನ್ನು ಸಿದ್ದಿಕ್ ಅವರಿತ್ತು ಹಮ್ಮಿಕೊಂಡಿದ್ದಾರೆ. ಅದು ಅತ್ಯಂತ ಯಶಸ್ವಿ ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನೆಲ್ಲ ಜನಸಾಮಾನ್ಯ ಹೇಳಿದಿಷ್ಟೇ, ಆರೋಗ್ಯ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಅಗತ್ಯ ಅಂತ ನಾವಿವತ್ತು ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ನೀವು ಆಸ್ಪತ್ರೆಗೆ ಹೋಗಿ ಬೇರೆಯವರನ್ನು ನೋಡುವಾಗ ಅದು ಅವರು ಮಾತ್ರ ಮಲಗಿದಲ್ಲ, ಮುಂದೆ ನೀವು ಕಾಳಜಿ ವಹಿಸದಿದ್ದರೆ ನೀವು ಕೂಡ ಅದೇ ರೀತಿ ಮಲಗುವಂಥ ಪರಿಸ್ಥಿತಿ ಬರ್ಬೋದಂತ ನಾವು ಆಲೋಚನೆ ಇವತ್ತು ಮಾಡಬೇಕು. ಅದಕ್ಕಾಗಿ ರೋಗ ಆಟೋಮೆಟಿಕ್ಕಾಗಿ ಮೇಲಿಂದ ಇಲ್ಲಿಗೆ ಆಟೋಮೆಟಿಕ್ಕಾಗಿ ಇಲ್ಲಿಂದ ಬರೋದಿಲ್ಲ. ಆಟೋಮೆಟಿಕ್ಕಾಗಿ ರೋಗ ಸಡನ್ನಾಗಿ ಅದು 5% ಮಾತ್ರ, ಬೇರೆಲ್ಲವೂ ಕೂಡ ನಮ್ಮ ತಪ್ಪಿಂದಲೇ ಇವತ್ತು ರೋಗ ಬರುವಂಥದ್ದು. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಲೈಫ್ ಸ್ಟೈಲ್ ಮತ್ತು ನಿಮ್ಮ ಸುತ್ತಮುತ್ತಲ ಪರಿಸರ ಈ ಮೂರನ್ನು ನಾವು ಕರೆಕ್ಟಾಗಿ ಇಟ್ಟುಕೊಂಡು ಬಂದರೆ ಬಹುತೇಕ 90% ಇವತ್ತು ರೋಗನ ಬರಲಿಕ್ಕೇ ಇವತ್ತು ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಮೂರು, ನಿಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಬಹುಶಃ ಪರಿಸರ, ಈ ಮೂರನ್ನು ನಾವಿಟ್ಟಾಗ ಬಹುಶಃ ನಮ್ಮೆಲ್ಲೂ ಕೂಡ ಆರೋಗ್ಯವಂತರಾಗಿರುವಂಥ ಅವಕಾಶ ಆಗ್ತದೆ. ಇದು ನಮ್ಮ ಸಣ್ಣ ಮಕ್ಕಳಿಗೆ ಮತ್ತು ಯುವಕರಿಗೆ ನಾವು ಪ್ರೋತ್ಸಾಹಕವಾಗಿ ದೊಡ್ಡ ಮಟ್ಟ ಜನಜಾಗೃತಿ ಅತಿ ಅಗತ್ಯ. ಅದರಲ್ಲಿ ಕೂಡ ಹೆತ್ತವರು ಕೂಡ ಅದು ದೊಡ್ಡ ಮಟ್ಟ ಪಾತ್ರ ವಹಿಸಬೇಕಾಗ್ತದೆ. ಈ ನನ್ನ ತಾಯಂದಿರನ್ನು ಕೂಡ ಸೇರಿಸಿಕೊಂಡು ಈ ತಾಯಂದಿರಿಗೆ ಹೇಗೆ ಅಂತ ಹೇಳಿದರೆ, ಮಗ ಗುಂಡಾಗಿರಬೇಕು, 1 ಪಾಯಿಂಟ್ ಪ್ರೋಗ್ರಾಮ್, ಬೇರೆ ಏನು ವಿಷಯ ಇಲ್ಲ. ಮಗ ದಪ್ಪ ಆಗಿರಬೇಕು. ಅದಕ್ಕೆ ಅವನು ಸಣ್ಣದಿಂದಲೇ ಚಾಕ್ಲೇಟ್, ಐಸ್ ಕ್ರೀಮ್ ಇದೆಲ್ಲ ತಿನ್ನಿಸಿ ಇವನು ದೊಡ್ಡವನಾದಾಗ ಇವನ ನಾಲಿಗೆ ರುಚಿ ಬಿಡಲಿಕ್ಕೆ ಆಗೋದಿಲ್ಲ. ಕಡೆಗೆ BP ಮತ್ತು ಶುಗರ್ ಬಂದಾಗ ಇವತ್ತು ಹೇಳಿದರೆ ಸ್ವೀಟ್ ತಿನ್ನಬೇಡಿ ಮಾರ, ನಿನಗೆ BP ಇದೆ ಅಂತ ಹೇಳಿದರೆ ಅವನು ಹೇಳ್ತಾನೆ ಸತ್ರ ಸಾಯಲಿ ಮಾರ, ಇವತ್ತೊಂದು ತಿಂದು ಬಿಡು ಅಂತೇಳಿ. ಅಂದರೆ ಸತ್ರು ಚಿಂತೆ ಇಲ್ಲ, ನಾಲಿಗೆ ರುಚಿಯನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಸಣ್ಣದಿಂದಲೇ ಇದೊಂದು ಆರೋಗ್ಯಕ್ಕೆ ಪೂರಕವಾದ ಆಹಾರ ಪದ್ಧತಿ ಒಳಗಿಕೊಂಡು ಬಂದರೆ ದೊಡ್ಡವರಾದಗಳು ಕೂಡ ಅದನ್ನೇ ಮೈಗೂಡಿಸಿಕೊಂಡು ಹೋಗುವಂಥ ಅವಕಾಶ ಆಗಿ ಭಾಳಷ್ಟು ದೂರದಿಂದ ಭಾಳಷ್ಟು
ರೋಗದಿಂದ ದೂರ ನಿಲ್ಲುವಂಥ ಅವಕಾಶ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಾವು ಕೂಡ ಭಾಳ ಜಾಗೃತರಾಗಿ ಬಹುಶಃ ಇವತ್ತು 40ರಿಂದ 45ರಿಂದ ನಂತರ 50-55ವರೆಗೆ ಭಾಳಷ್ಟು ಎಲ್ಲ ಜಾಗೃತ ಆಗುವಂಥ ಕಾಲಘಟ್ಟ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಿಮ್ಮ ಆರೋಗ್ಯಕ್ಕೆ ನೀವು ಪುರ್ಸೊತ್ತು ಮಾಡದಿದ್ದರೆ ಬಹುಶಃ ನಿಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಯಾವುದೇ ವೈದ್ಯರಿಂದ ಕೂಡ ಸಾಧ್ಯವಿಲ್ಲ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಕೂಡ ಆರೋಗ್ಯ ಸಚಿವನಾಗಿದ್ದಾಗ ಎಲ್ಲ PSCಯಲ್ಲಿ ಫ್ರೀಯಾಗಿ ಕಡ್ಡಾಯವಾಗಿ NCD ಪ್ರೋಗ್ರಾಮ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಾಗೆ ಎಲ್ಲ ಕಡೆ ಲ್ಯಾಬ್ ಟೆಕ್ನಿಷಿಯನ್ ಅದಕ್ಕೆ ಬೇಕಂತ ಮದ್ದು ಟೆಸ್ಟ್ ಮಾಡಿ ಫ್ರೀಯಾಗಿ ಮದ್ದು ಕೊಡಬೇಕು ಮತ್ತು ತಿಂಗಳು ಫಾಲೋಅಪ್ ಮಾಡಿಕೊಂಡು ಬರಬೇಕಂತೇಳಿ ಅದಕ್ಕಾಗಿ ಸಿಸ್ಟಮ್ ಮಾಡಿ ಹೇಳಿದೆ. 6 ತಿಂಗಳಿಗೊಮ್ಮೆ ಪ್ರತಿಯೊಬ್ಬರಿಗೂ ಫ್ರೀ ಚೆಕಪ್ ಮಾಡಿ ಹೆಚ್ಚು ಕಮ್ಮಿ ಇದೆ ಫ್ರೀ ಔಷಧ ನಿಮಗೆ ಕೊಡ್ತೀವಿ. ಇಲ್ಲದೆ ಏನಾಗ್ತದೆ 800-900 ರೂಪಾಯಿ ಬರೀ ಟ್ಯಾಬ್ಲೆಟಿಗೆ ಆಗ್ತದೆ. ಬಡವರಿಗೆ ಇವತ್ತು ಅದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಮತ್ತು ಬೇರೆ ಬೇರೆ ರೋಗಕ್ಕೆ ಲಾಸ್ಟಿಗೆ ಆಸ್ಪತ್ರೆ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಆಗ್ತದೆ. ನಾನು ಎಲ್ಲ ಸಿಸ್ಟಮ್ ಎಲ್ಲ ಹಾಸ್ಪಿಟಲ್ ತಂದರೂ ಕೂಡ ನಮ್ಮ ಸಮಸ್ಯೆ ಏನು, ಜನರಿಗೆ ಪುಡ್ಸೋತಿಲ್ಲ ಅಲ್ಲ. ಜನ ಹೋಗಿ ಹೋಟೆಲ್ ಮುಂದೆ ಕೂತ್ಕೊಂಡು ರೋಗ ಬರುವಂಥ ಊಟ ಮಾಡಲಿಕ್ಕೆ ದುಡ್ಡು ಕೊಟ್ಟು ಅರ್ಧ ಗಂಟೆ ಕಾಯ್ತಾರೆ. ಇಲ್ಲಿ ಹೋಗಿ ಟೆಸ್ಟ್ ಮಾಡಲಿಕ್ಕೆ ಇವನಿಗೆ 5 ನಿಮಿಷ ಇವನಿಗೆ ಪುಡ್ಸೋದಿಲ್ಲ. ಇವನಿಗೆ ಇಲ್ಲಿ 5 ನಿಮಿಷ ಪುಡ್ಸೋದಿಲ್ಲದಿದ್ದರೆ ಇವನ ಆರೋಗ್ಯನ ಯಾರು ಕಾಪಾಡಲಿಕ್ಕೆ ಸಾಧ್ಯವಾಗ್ತದೆ? ಆದಾಗ ನಮ್ಮನ್ನು ಪುರ್ಸೊತ್ತನ್ನು ಮಾಡಬೇಕು, ಆಲೋಚನೆ ಮಾಡಬೇಕು. ಹೆಚ್ಚು ಕಮ್ಮಿ ಬಂದರೆ ಉತ್ತಮವಾದ ಒಂದು ಚಿಕಿತ್ಸೆ ತಗೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ಬೇಕಾಗಿ ಬಹುಶಃ ಸಿದ್ದಿಕ್ ಅವರು ಈ ಒಂದು ಪಾಲಿಕ್ಲಿನಿಕನ್ನು ದೊಡ್ಡ ಮಟ್ಟದ ದೂರದರ್ಶಿತ್ವ ಮತ್ತು ಜನಸೇವೆಯಿಂದ ಪರಿಣಿಗೋಷ್ಠಿಯನ್ನು ಮಾಡಿದ್ದಾರೆ. ಆದ ಕಾರಣ ನಿಮ್ಮ ಒಂದು ಪಾಲಿಕ್ಲಿನಿಕ್ ಚಿಕಿತ್ಸೆ ಕೊಡೋ ಜೊತೆಯಲ್ಲಿ ಒಂದು ಜನರಿಗೆ ಒಂದು ಜನಾಗತಿ ಮೂಡಿಸುವಂಥ ಕೇಂದ್ರ ಕೊಡಿ ಇವತ್ತು ಆಗಲಿ ಅಂತ ಹೇಳಿ ಏನಾದರೂ ಎಲ್ಲ ರೀತಿಯ ಶುಭಾಶಯ ನಿಮಗೆ ಸಲ್ಲಿಸಿ ಮತ್ತೊಮ್ಮೆ ಬಹುಶಃ ನಿಮ್ಮೆಲ್ಲರೂ ಕೂಡ ನಾನು ಇವತ್ತು ಅಭಿನಂದಿಸಿಕೊಂಡು ಏನೊಂದು ಕನಸಿಟ್ಟುಕೊಂತ ಯುವಕರಾಗಿ ಬಂದಿದ್ದೀರಾ. ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಸಮಾಧಾನದಿಂದ ಹಂತ ಹೋಗಿ ಶಾರ್ಟ್ಕಟ್ ಮಾಡಲಿಕ್ಕೆ ಎಲ್ಲಿ ಕೂಡ ಹೋಗಬೇಡಿ. ಶಾರ್ಟ್ಕಟ್ ಒಮ್ಮೆ ನಿಮ್ಮ ಮೇಲೆ ತಗೊಂಡು ಹೋಗ್ತದೆ ಮತ್ತು ಯಾವ ಕೆಳಗೆ ಬೀಳ್ತೀರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಬೇಕಾದಷ್ಟು ವ್ಯಾಪಾರ ಮಾಡಲಿಕ್ಕೆ ವಯಸ್ಸಿದೆ. ಎಷ್ಟು ವಯಸ್ಸೀಗ 29 ಮಾತ್ರ ಆದದ್ದು. ಇನ್ನು 50 ವರ್ಷ 55 ವರ್ಷ ಇವತ್ತು ನಿಮ್ಮ ವ್ಯಾಪಾರದಲ್ಲಿ ನೀವು ಮುಂದೆ ಹೋಗಲಿಕ್ಕಿದೆ, ಜೀವನ ಮಾಡಲಿಕ್ಕಿದೆ. ಅಂದರೆ 10 ವರ್ಷ ಒಳ್ಳೆ ಕಷ್ಟ ಬಂದ ನಂತರ ಕರೆಕ್ಟ್ ಇವತ್ತು ನೀವು ಸೆಟ್ಟಾಗಿ ಮುಂದೆ ಹೋಗುವಂಥ ಅವಕಾಶ ಇವತ್ತು ಆಗುವಂಥದ್ದು. ಕೆಲವರು ಪ್ರಾರಂಭ ಮಾಡ್ತಾರೆ, ಶಾರ್ಟ್ಕಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಮತ್ತು ಎಲ್ಲಿ ಹೋಗ್ತಾರೆ ನಮಗೆ ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಸಮಾಧಾನದಿಂದ ಮೆಲ್ಲನೆ ಜನರ ವಿಶ್ವಾಸನ ಇವತ್ತು ಪಡೆದುಕೊಂಡು ಹಂತವಾಗಿ ಬೆಳೆದಾಗ ಬಹುಶಃ ನೀವು ಇನ್ನೊಂದು 10-15 ವರ್ಷ ನಂತರ ನೀವು ಎಷ್ಟೇ ದೊಡ್ಡಕ್ಕೂ ಯಾರನ್ನೂ ಏನು ಮಾಡಲಿಕ್ಕೆ ಇವತ್ತು ಆಗೋದಿಲ್ಲ. ಅದು ನಿಮ್ಮ ಮುಖ್ಯ ಗುರಿಯಾಗಿ ಬಹುಶಃ ನೀವು ಬೇರೆಯವರು ಕೂಡ ಪ್ರೇರಣೆಯಾಗಿ ನಿಮ್ಮ ರೀತಿ ಬೇರೆಯವರು ಈ ರೀತಿಯ ಪಾಲಿಕ್ಲಿನಿಕನ್ನು ಒಂದು ಆತ್ಮವಿಶ್ವಾಸದಿಂದ ತಗೊಂಡು ಬರುವಂಥ ಅವಕಾಶ ಆಗಲಿ ಅಂತ ನಾನು ಹೇಳಿಕೊಳ್ತಾ ದೀರ್ಘವಾಗಿ ಮಾತಾಡೆ ನಾನು ಈ ಒಂದು ಕೇಂದ್ರವನ್ನು ಅತ್ಯಂತ ಸಂತೋಷದಿಂದ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನ್ ರಹೀಮ್ ಹೇಳೋ ಮೂಲಕ ನಾವು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ನಮಸ್ಕಾರ, ಜೈ ಹಿಂದ್. ಥ್ಯಾಂಕ್ ಯು ಸರ್. ಯಾವತ್ತಿಗೂ ಮಾತಾಡುವಾಗ ನಾನು ಯಾವತ್ತಿಗೂ ಲೋ ಬ್ಯಾಟ್ರಿಯಲ್ಲಿ ಇರ್ತೀನಿ. ಮಾತಾಡಿದ ನಂತರ ಅದು ಪವರ್ ಬ್ಯಾಟ್ರಿ ಆಗ್ತದಂತೆ. ಸರ್, ಇದು ಮಾತು ನಿಮ್ಮ ಕೈಲಿರ್ಬೋದು. ಒಂದು ಇನ್ಫಾರ್ಮೇಟಿವ್ ಆಗಿರುವಂಥ ಮಾತಿನೊಂದಿಗೆ ನಮ್ಮ ಹೆಲ್ತ್ ಇದು ಕುರಿತು ಹಾಗೂ ಪ್ರತಿಯೊಂದರ ಕುರಿತು ಒಂದು ಕರೆಕ್ಟ್ ಆಗಿರುವಂಥ ಇನ್ಫಾರ್ಮೇಷನ್ ಇವತ್ತು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಮಾತಾಡಿದ್ದೀರಾ ಸರ್. ಥ್ಯಾಂಕ್ ಯು. ತಮ್ಮ ಸಪೋರ್ಟ್ ಯಾವತ್ತಿಗೂ ಈ ಸಂಸ್ಥೆ ಮೇಲೆ ಇರಲಿ. ನಾನು ಒಂದು 2 ನಿಮಿಷ ತಗೊಳ್ತೀನಿ ಸರ್. ಇವತ್ತು ಸಿದ್ದಿಕ್ ಅವರು ಸುಮಾರು 5 ವರ್ಷಗಳಿಂದ ಈ ಫೀಲ್ಡಲ್ಲಿ ನಿರಂತರ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಲವಾರು ಹ್ಯಾಪಿ ಕಸ್ಟಮರ್ಸ್ಗಳನ್ನು ಇವರು ಹೊಂದಿದ್ದಾರೆ. ಅದೇ ರೀತಿ ಒಳ್ಳೆ ಟ್ಯಾಲೆಂಟರ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಡಾಕ್ಟರ್ಸ್ ಒಂದಿಗೆ ಇವತ್ತು ಈ ದೊಡ್ಡದಾಗಿರುವಂಥ ನ್ಯೂ ಕೇರ್ ಪಾಲಿಕ್ಲಿನಿಕ್ ಇವತ್ತು ಓಪನ್ ಆಗಿದೆ ಸರ್. ತಮ್ಮೆಲ್ಲರ ಇವತ್ತು ಈ ವೇದಿಕೆಯಲ್ಲಿರುವಂಥ ಎಲ್ಲ ಇಲ್ಲದಂತೆಲ್ಲ ಅವರ ಪೋಸ್ಟಿಂಗ್ ಆಗಲಿ ಎಲ್ಲರೂ ಕೂಡ ಇವರೆಲ್ಲೋದ್ರೂ ಕೂಡ ಅದೊಂದು ಸೌಂಡ್ ಒಂದು ಹಬ್ಬನೇ. ಆದರೆ ಹೇಳುತ್ತಾ ನಿಮ್ಮ ಸಪೋರ್ಟ್ ಯಾವತ್ತಿಗೆ ಮೇಲೆ ಇರಲಿ ಅಂತ ಹೇಳುವ ಮೂಲಕ ಇವತ್ತಿನ ಕಾರ್ಯಕ್ರಮದ ಮತ್ತೂರ್ವ ಮುಖ್ಯ ಅತಿಥಿಗಳಾಗಿರುವಂಥ ನಮ್ಮೆಲ್ಲರ ಪ್ರೀತಿಯ ರಯಾಜ್ ಪರಂಗಿಪೇಟೆ ಸರ್ ಒಂದೆರಡು ಮಾತಿಗಾಗಿ ಕೇಳ್ಕೊಳ್ತಾ ಇದ್ದೀವಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಬಹಳ ಹೆಮ್ಮೆಯಾಗ್ತಾ ಇದೆ ಬೆಳೆಯುತ್ತಿರ್ತಕ್ಕಂತಹ ಈ ಒಂದು ಪುತ್ತೂರು ನಗರಕ್ಕೆ ಮತ್ತೊಂದು ಗರಿ ಅಂತ ಹೇಳಬಹುದು ಈ ಒಂದು ನ್ಯೂ ಕೇರ್ ಪಾಲಿಕ್ಲಿನಿಕ್. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಅತಿಥಿಗಳಾಗಿ ಆಹ್ವಾನಿಸಿದಂತಹ ಸಂದರ್ಭದಲ್ಲಿ ಏನು ಸಂದೇಶ ಕೊಡಬೇಕು, ಯಾವ ರೀತಿ ಶುಭ ಹಾರೈಸಬೇಕು ಅಂತ ಅನ್ನುವಂತಹ ಒಂದು ಸಂಶಯ ನಮಗೆ ಇದ್ದೇ ಇರ್ತದೆ. ಯಾಕೆಂತ ಹೇಳಿದರೆ ಇಲ್ಲಿ ನಾವು ರೋಗಿಗಳನ್ನು ಆಹ್ವಾನಿಸೋದು, ಎಷ್ಟು ರೋಗಿಗಳು ಬರ್ತಾರೆ ಅಷ್ಟು ಸಂಪಾದನೆ ಆಗ್ತದೆ. ಖಂಡಿತವಾಗಿಯೂ ಆ ರೀತಿ ನಮಗೆ ಶುಭ ಹಾರೈಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯವಂತ ಒಂದು ಸಮಾಜವನ್ನು ನಾವು ನಿರ್ಮಿಸಬೇಕಾಗಿದೆ. ಆದರೆ ಉದ್ಯಮ ಅಂತ ಹೇಳುವಾಗ ಇವತ್ತು ಎಲ್ಲ ಹಾಸ್ಪಿಟಲ್ಗಳಾಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು ಎಲ್ಲವೂ ಕೂಡ ಕಮರ್ಷಿಯಲೈಸ್ ಆಗ್ತಾ ಇದೆ.
ಅಂದರೆ ಅದರಲ್ಲಿ ಸಂಪಾದನೆಯ ಮೂಲ ಖಂಡಿತವಾಗಿ ಇರಬೇಕು, ಅದರ ಜೊತೆ ಮಾನವೀಯತೆ ಪ್ರಾಶಸ್ತ್ಯವನ್ನು ನಾವು ಮನಗಾಣಬೇಕಾಗಿದೆ. ಬಹುಶಃ ಸಹೋದರ ಸಿದ್ದೀಕ್ರವರು ಆ ಒಂದು ಮಾನವೀಯತೆಗೆ ಪ್ರಾಶಸ್ತ್ಯ ಕೊಡುವಂತಹ ವ್ಯಕ್ತಿ. ನಾವೊಂದು ಸ್ವಸ್ಥ ಸಮಾಜದ ನಿರ್ಮಾಣದ ಜೊತೆಗೆ ನಮಗೆ ಬರುವಂತಹ ಆಕಸ್ಮಿಕವಾದಂತಹ ಅನಾರೋಗ್ಯಕ್ಕೆ ಉತ್ತಮವಾದಂತಹ ಚಿಕಿತ್ಸೆಯನ್ನು ಹುಡುಕಾಟ ಮಾಡುವಂತಹ ಸಂದರ್ಭದಲ್ಲಿ ಬಹುಶಃ ನ್ಯೂಕೇರ್ ಅನ್ನುವಂತಹ ಈ ಒಂದು ಸಂಸ್ಥೆ ನಿಮಗೆ ಅದಕ್ಕೆ ಪೂರಕವಾಗಿ ನಿಮಗೆ ಸಹಾಯಕ್ಕೆ ನಿಲ್ಲಬಹುದು ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಹೃದಯವಂತರು, ಮಾನವೀಯ ಮೌಲ್ಯ ಇರತಕ್ಕಂತಹ ವ್ಯಕ್ತಿಗಳು ಸ್ಥಾಪಿಸುವಂತಹ ಯಾವುದೇ ರೀತಿಯ ಉದ್ಯಮೆಯಲ್ಲಿ ಅದರಲ್ಲಿ ಲವಲೇಶವೂ ಕೂಡ ಮೋಸ ಇರುವುದಿಲ್ಲ. ಮೋಸ ಇರದಂತಹ ಒಂದು ಪಾರದರ್ಶಕವಾದಂತಹ ಒಂದು ಸಂಸ್ಥೆಯಾಗಿ ಈ ಸಂಸ್ಥೆ ಬೆಳೆಯಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ಹಲವಾರು ವಿಧದ ಚಿಕಿತ್ಸೆಗಳನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಲೋಪತಿಯೊಂದಿಗೆ ಆಯುರ್ವೇದಿಕ್ಕನ್ನು ಕೂಡ ಇವರು ಇಲ್ಲಿ ಪರಿಚಯಿಸ್ತಾ ಇದ್ದಾರೆ. ಸ್ವತಃ ಒಬ್ಬ ಥೆರಪಿಸ್ಟ್ ಆಗಿದ್ದುಕೊಂಡು ಆಯುರ್ವೇದಿಕ್ನ ಪಂಚಕರ್ಮ ಚಿಕಿತ್ಸೆ ಆಗಿರಬಹುದು ಅಥವಾ ಹಿಜಾಮ ಚಿಕಿತ್ಸೆ ಆಗಿರಬಹುದು, ಇನ್ನಿತರ ಎಲ್ಲ ಸವಲತ್ತುಗಳನ್ನು ಒಂದೇ ಸೂರಿನಡಿ ಜನರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಆಫರ್ಗಳನ್ನು ಕೂಡ ಅವರು ರಿಯಾಯಿತಿ ದರವನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. 60 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಯಾವುದೇ ವ್ಯಕ್ತಿಗಳಿಗೆ 20% ರಿಯಾಯಿತಿ, ಅದೇ ರೀತಿ ಹೆಲ್ತ್ ಕಾರ್ಡ್ ಹೊಂದಿರುವವರಿಗೆ 20% ರಿಯಾಯಿತಿ, ಎಲ್ಲ ವಿಧದ ಲ್ಯಾಬ್ ಟೆಸ್ಟ್ಗಾಗಿ ಇರತಕ್ಕಂತಹ ಆ ಒಂದು ಪರೀಕ್ಷೆಯಲ್ಲಿ 10% ರಿಯಾಯಿತಿ, ಈ ರೀತಿ ವಿಧ ವಿಧವಾದಂತಹ ರಿಯಾಯಿತಿ ದರಗಳನ್ನು ಅವರು ಫಿಕ್ಸ್ ಮಾಡಿದ್ದಾರೆ. ಇದರೆಲ್ಲ ಸದುಪಯೋಗವನ್ನು ಈ ನಾಡಿನ ಬಂಧುಗಳು ಪಡೆದುಕೊಳ್ಬೇಕು ಮತ್ತು ಆರೋಗ್ಯವಂತ ಸಮಾಜವನ್ನು ನಿರ್ಮಿಸುವುದರಲ್ಲಿ ನಾವೆಲ್ಲರೂ ಸಹಭಾಗಿಗಳಾಗಬೇಕು. ಈ ಸಂಸ್ಥೆ ಮತ್ತಷ್ಟು ಬೆಳೆಯಲಿ, ಈ ಸಮಾಜಕ್ಕೆ ಸ್ವಸ್ಥ ಸಮಾಜವನ್ನು ನಿರ್ಮಿಸುವಂತಾಗಲಿ ಅನ್ನುವಂತಹ ಮಾತಿನೊಂದಿಗೆ ಮತ್ತೊಮ್ಮೆ ಸಹೋದರ ಸಿದ್ದೀಕ್ರವರಿಗೆ ಶುಭ ಹಾರೈಸ್ತಾ ನನ್ನನ್ನು ಇಲ್ಲಿ ಆಹ್ವಾನಿಸಿ ಗೌರವಿಸಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಇಂಡಿಯಾ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲರೂ ನಂಬುವ ದೇವರುಗಳಿಗೆ ನಮಿಸುತ್ತಾ, ಇವತ್ತು ಹೊಸ ಒಂದು ನ್ಯೂ ಕೇರ್ ಕ್ಲಿನಿಕ್ ಎಂಬ ಸಂಸ್ಥೆ ಪುತ್ತೂರಲ್ಲಿ ಉದಯವಾಗಿದೆ. ಪುತ್ತೂರಿನ ಅಭಿವೃದ್ಧಿಯ ಒಂದು ಪೂರಕವಾಗಿ ಈ ಒಂದು ಹೊಸ ಸಂಸ್ಥೆ ಕೂಡ ಇಲ್ಲಿ ಒಂದು ಉದ್ಭವವಾಗಿದೆ. ಮಾನ್ಯ ಪುತ್ತೂರು ಶಾಸಕರ ಒಂದು ಅಪೇಕ್ಷೆ, ಪುತ್ತೂರು ಆದಷ್ಟು ಅಭಿವೃದ್ಧಿ ಆಗಬೇಕು, ಹೊಸ ಹೊಸ ಉದ್ಯಮಗಳು ಬರಬೇಕು, ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ಆಡಳಿತ ಇಲ್ಲಿ ಆಗಬೇಕು ಎನ್ನುವಂಥ ಯೋಚನೆ. ಅದಕ್ಕೆ ಇವತ್ತು ಚಿಕ್ಕ ಗರಿಯನ್ನಾಗಿ ನಮ್ಮ ಸಿದ್ದೀಕ್ರವರು ಒಂದು ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಸಿದ್ದೀಕ್ರವರು ನಮಗೆ ಪರಿಚಯ ಸ್ವಲ್ಪ ಕಮ್ಮಿ ಆದರೂ ಕೂಡ ಇಲ್ಲಿ ಬುಲ್ಲೇರಕಟ್ಟೆ ಈಗ ಸಂಪ್ಯದಲ್ಲಿರುವವರು, ಅವರ ಆತ್ಮೀಯ ಮಿತ್ರಗಳ ಎಲ್ಲ ಪರಿಚಯ ಇದೆ. ಒಂದು ಸ್ವಾಮಿ ವಿವೇಕಾನಂದರ ಮಾತಿದೆ, 100 ಜನ ಯುವಕರನ್ನು ಕೊಡಿ, ನಾನು ರಾಷ್ಟ್ರ ನಿರ್ಮಾಣ ಮಾಡ್ತೇನೆ ಎಂಬ ಸ್ವಾಮಿ ವಿವೇಕಾನಂದ ಮಾತಿನಾಗಿ ನಮ್ಮ ಸಿದ್ದೀಕ್ನವರ ಒಟ್ಟಿಗೆ ಇಲ್ಲಿ 100 ಜನ ಅಲ್ಲ 1000 ಯುವಕರು ಇದ್ದಾರೆ. ಆದ ಕಾರಣ ಈ ನ್ಯೂ ಕೇರ್ ಎನ್ನುವಂಥ ಪಾಲಿಕ್ಲಿನಿಕ್ ಇಲ್ಲಿ ಪುತ್ತೂರಲ್ಲಿ ಕೂಡ ಯಶಸ್ವಿಯಾಗಲಿಕ್ಕೆ ಅದೇ ಕಾರಣ. ಆ ರೀತಿಯಾಗಿ ಯಶಸ್ವಿಗೆ ನಿಶ್ಚಂಶಯ, ಆ ರೀತಿಯಾಗಿ ಅದು ಮತ್ತಷ್ಟು ಪುತ್ತೂರಲ್ಲಿ ಬೆಳಗಲಿ. ಸಿದ್ದೀಕ್ರವರ ಹಾಕಿದ ಒಂದು ಹೆಜ್ಜೆ ಮುಂದುವರಿಕೆಯಾಗಿ ಅವರ ಅಪೇಕ್ಷೆ ಅಭೀಕ್ಷೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎನ್ನುವ ಮಾತಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರುತ್ತಾ ನಿಮಗೆ ಮತ್ತೊಮ್ಮೆ ಶುಭಾಶಯವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಮ್. ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಸಿದ್ದೀಕ್. ಅಲೋಪತಿ ಮತ್ತು ಆಯುರ್ವೇದಿಕ್ ಪಾಲಿಕ್ಲಿನಿಕ್ಕನ್ನು ಓಪನ್ ಮಾಡ್ತಾ ಇದ್ದೀರಾ. ಅಲ್ಲಾಹು ನಿಮ್ಮ ಎಲ್ಲ ಕಾರ್ಯವನ್ನು ಸಕ್ಸಸ್ ಆಗಲಿ. ಅದೇ ಥರ ಇನ್ನು ಮುಂದಕ್ಕೆ ಬರುವಂಥ ರೋಗಿಗಳಿಗೆ ತುಂಬ ಸೌಮ್ಯ ಸ್ವಭಾವದೊಂದಿಗೆ ಅವರ ಜೊತೆ ಅವರಿಗೆ ಉತ್ತಮವಾದ ಆರೋಗ್ಯಕರವಾದಂತಹ ಚಿಕಿತ್ಸೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ನಾನು ನಿಮಗೆ ಶುಭಾಶಯವನ್ನು ತಿಳಿಸುತ್ತಾ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಇವತ್ತು ಪುತ್ತೂರಿನಲ್ಲಿ ಭಾಳಷ್ಟು ಒಂದು ಸಂತೋಷದ ಕಾರ್ಯಕ್ರಮ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಪುತ್ತೂರಿನ ಈ ಒಂದು ಪ್ರದೇಶದಲ್ಲಿ ನ್ಯೂ ಕೇರ್ ಪಾಲಿಕ್ಲಿನಿಕ್ ಎಂದು ಸಂಸ್ಥೆ ಭಾಳಷ್ಟು ಸಂಭ್ರಮದಿಂದ ಉದ್ಘಾಟನೆ ಆಗ್ತಾ ಇದೆ. ಬಹುಶಃ ನನ್ನ ಸ್ನೇಹಿತರು ವೇದಿಕೆಯಲ್ಲಿದ್ದಾರೆ, ಡಾಕ್ಟ್ರು. ನಾನು
ಅವರ ಕುಟುಂಬದ ಒಬ್ಬ ಹತ್ತಿರದ ಒಬ್ಬ ಸ್ನೇಹಿತ ಅಂತೆಲ್ಲ ತಪ್ಪಾಗಲಿಕ್ಕಿಲ್ಲ. ಅವರ ತಂದೆ ಭಾಳಷ್ಟು ಹಳೆಯ ದಿನಗಳಿಂದ ಭಾಳಷ್ಟು ವರ್ಷಗಳಿಂದ ನನಗೆ ಚಿರಪರಿಚಿತರು. ಬಹುಶಃ ನಾನು ತಿಳ್ಕೊಂಡಾಗೆ ಭಾಳಷ್ಟು ಕಷ್ಟದಲ್ಲಿ ನಮ್ಮ ಮಗನನ್ನು ಓದಿಸ್ಬೋದು ಅಂತೆಲ್ಲ ನಾನು ಭಾವಿಸಿದ್ದೇನೆ. ಹೌದಲ್ವಾ? ಭಾವಿಸಿದ್ದೇನೆ. ಅವರ ತಂದೆ ಒಂದು ಅಭಿಪ್ರಾಯದ ಪ್ರಕಾರ ನಮ್ಮ ಜಮಾಯತಿಗೆ ಸಂಬಂಧಪಟ್ಟರು ಅಂತೇಳಿ ತಪ್ಪಾಗಲಿಕ್ಕೆ, ಪುಣಚ ಜಮಾಯತಿಗೆ ಸಂಬಂಧಪಟ್ಟವರು, ನಾವೆಲ್ಲ ಒಂದೇ ಸಮಿತಿ ಮಸೀದಿಗೆ ಸಂಬಂಧಪಟ್ಟವರು. ಒಬ್ಬ ಮನುಷ್ಯ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಮುಖಾಂತರ ಮಕ್ಕಳನ್ನು ಈ ಸಮಾಜದಲ್ಲಿ ಉತ್ತಮವಾದಂಥ ಅವಕಾಶಗಳಿಗೆ ನಾವು ಮಾಡಿಕೊಡಬೇಕಾದ ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಎಂಬುದನ್ನು ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ಸಿದ್ದೀಕ್ ಒಬ್ಬ ಯುವಕ, ಬಹುಶಃ ಅವ್ನು ನೋಡುವಾಗ ನನಗೆ ಸಂತೋಷ ಆಗ್ತಾ ಇದೆ. ಒಬ್ಬ ಯಾರಾದರೂ ಹೋಗಿ ಅವನ ಹತ್ತಿರ ಬಂದಾಗ ಅವನು ಔಷಧಿ ಕೊಡದಿದ್ದರೂ ಅವನಿಗೆ ಗುಣಮುಖ ಆಗ್ಬೋದು ಅನ್ನೋ ಭಾವನೆ. ಯಾಕೆಂದರೆ ಆ ರೀತಿಯ ನಗುಮುಖದಿಂದ ಎಲ್ಲರನ್ನು ಕೂಡ ಒಂದು ಪರಿಚಯ ಮಾಡುವಂಥ, ಒಬ್ಬ ಸ್ವಾಗತ ಮಾಡುವಂಥ ಒಂದು ದೃಶ್ಯವನ್ನು ಕಂಡಾಗ ನನಗೆ ಭಾಳ ಸಂತೋಷ ಆಗಿದೆ. ಪುತ್ತೂರು ನಗರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರನ್ನು ಬಿಟ್ಟು ಎರಡನೆಯ ದೊಡ್ಡ ಒಂದು ನಗರ ಪ್ರದೇಶ. ಭಾಳಷ್ಟು ವೇಗವಾಗಿ ವಿಶಾಲವಾಗಿ ಬೆಳೆಯುತ್ತಿರುವಂಥ ನಗರ. ನಮ್ಮೆಲ್ಲ ಕನಸು ಅಂತೇಳಿದರೆ ಒಂದಲ್ಲ ಒಂದು ದಿನ ಪುತ್ತೂರು ಜಿಲ್ಲಾ ಕೇಂದ್ರವಾಗಿ ಬರಬೇಕು, ಬೆಳಿಬೇಕೆಂಬ ಒಂದು ರೀತಿ ಆಸೆ ಆಕಾಂಕ್ಷೆ ನಮ್ಮಲ್ಲಿ ಎಲ್ಲಿದೆ, ಎಲ್ಲರಲ್ಲಿ ಇದೆ. ಯಾವಾಗ ಏನು ಅಂತ ನಮ್ಮಿಂದ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಸಂಬಂಧಪಟ್ಟವರು ಭಾಳಷ್ಟು ಹೋರಾಟ ಮಾಡಿದರೆ ಒಂದಲ್ಲ ಒಂದು ದಿವಸ ಪುತ್ತೂರು ಕೂಡ ಜಿಲ್ಲಾ ಕೇಂದ್ರ ಆಗ್ತದಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ. ಅಂಥ ಬೆಳೆಯುತ್ತಿರುವಂಥ ಒಂದು ನಗರ ಪ್ರದೇಶದಲ್ಲಿ ನ್ಯೂ ಕೇರ್ ಪಾಲಿಕ್ಲಿನಿಕ್ ಎಂಬ ಸಂಸ್ಥೆ ಪ್ರಾರಂಭ ಮಾಡೋದ್ರ ಮುಖಾಂತರ ಈ ಭಾಗದ ಯಾರಿಗಾದರೂ ಅವಶ್ಯಕತೆಗಳು ಅಥವಾ ತುರ್ತು ಚಿಕಿತ್ಸೆಗಳು ಬಂದಾಗ ಅಥವಾ ಆಯುರ್ವೇದಿಕ್ಕಿನ ಇವತ್ತು ಔಷಧಿಗಳ ಒಂದು ಅಗತ್ಯ ಬಿದ್ದಾಗ ನಾವೆಲ್ಲರೂ ಕೂಡ ಇವರನ್ನು ಸಂಪರ್ಕ ಮಾಡೋದ್ರ ಮುಖಾಂತರ ನಾವು ನಮ್ಮ ರೋಗ ಏನಿದೆ ಅದರಿಂದ ಹೊರಗೆ ಬರುವಂಥ ರೀತಿಯ ಕೆಲಸ ಇವತ್ತು ಮಾಡಬೇಕಾಗಿದೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅವರಿಗೆ ಒಂದಲ್ಲ ಒಂದು ದಿವಸ ಮರಣ ಖಂಡಿತವಾಗಿದೆ. ಮರಣದಿಂದ ಹೊರತುಪಡಿಸಿ ನಮ್ಮಿಂದ ಯಾರನ್ನು ಕೂಡ ಸಾಧ್ಯ ಆಗೋದಿಲ್ಲ. ಯಾವಾಗ ಎಲ್ಲಿ ಏನು ಅಂತೇಳಿ ನಮ್ಮಿಂದ ಹೇಳಲಿಕ್ಕೆ ಆಗೋದಿಲ್ಲ. ಆ ದೇವರು ತೀರ್ಮಾನ ಮಾಡಬೇಕಾದಂಥ ವಿಚಾರ. ಆದರೆ ಹುಟ್ಟು ಸಾವುಗಳ ಮಧ್ಯೆ ಪ್ರತಿಯೊಬ್ಬರೂ ಕೂಡ ಆರೋಗ್ಯದಿಂದ ಇರಬೇಕು. ಇದು ನಾವೆಲ್ಲರೂ ಗಮನದಲ್ಲಿ ಕೊಡಬೇಕಾದಂಥ ವಿಚಾರ. ಆರೋಗ್ಯ ಇದ್ದರೆ ಮಾತ್ರ ನಾವು ಇವತ್ತು ಸಮಾಜದಲ್ಲಿ ಗೌರವದಿಂದ ಅಭಿಮಾನದ ಬದುಕಬಹುದು. ಆರೋಗ್ಯವೇ ನಮಗೆ ದೊಡ್ಡ ಸಂಪತ್ತು ಎಂಬುದನ್ನು ತಿಳ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಯಾವುದೇ ಸಣ್ಣ ವಿಚಾರ ಬಂದದ್ದು ಕೂಡ, ಸಣ್ಣ ರೋಗಗಳು ಬಂದವು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡದೆ ಸಂಬಂಧಪಟ್ಟವರಿಗೆ ತೋರಿಸಿ ನಮಗೆ ಬೇಕಾದಂಥ ಚಿಕಿತ್ಸೆಯನ್ನು ಪಡಬೇಕಾದಂಥ ಕೆಲಸವನ್ನು ನಾವು ಈ ಸಮಾಜ ಎಲ್ಲರೂ ಕೂಡ ಇವತ್ತು ಮಾಡಬೇಕಾಗಿದೆ. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಹೇಗೆ? ದೀರ್ಘಾಯುಷ್ಯ ಅಂತಲ್ಲ, ಆರೋಗ್ಯದಿಂದ ಕುಡಿದಂಥ ದೀರ್ಘಾಯುಷ್ಯನ ಕೊಡು ಅಂತಲೇ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಯಾಕೆಂತೇಳಿದರೆ ಆರೋಗ್ಯ ಇಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಆರೋಗ್ಯ ಕೆಟ್ಟು ಮನೆಯಲ್ಲಿ ಒಂದೆರಡು ತಿಂಗಳು ಮಲಗಿದರೆ ಎಷ್ಟು ದೊಡ್ಡ ಜನ ಆಗಲಿ ಮತ್ತೆ ಅವ್ರನ್ನ ಕೇಳೋರು ಕೂಡ ಇಲ್ಲ. ಅವ ಇದ್ದಾರೋ ಇಲ್ಲ ಅಂತ ಮಾತ್ರ ಕೇಳೋದು, ಹೇಗಿದ್ದಾರೆ ಅಂತ ಕೇಳೋದಲ್ಲದೆ ಅವರ ಬಗ್ಗೆ ಮತ್ತೇನು ಆಸಕ್ತಿ ಇರುವಂಥ ಸಮಾಜ ಇದಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಇದಕ್ಕೆ ಒಂದು ರೀತಿಯ ನಮ್ಮ ಆರೋಗ್ಯನ ಕಾಪಾಡುವಂಥ ಉದ್ದೇಶದಿಂದ ನಾವು ಈ ಒಂದು ನ್ಯೂ ಕೇರ್ ಪಾಲಿಕ್ಲಿನಿಕನ್ನು ಸಂಪರ್ಕ ಮಾಡಿ ಮುಂದಿನ ಭವಿಷ್ಯದಲ್ಲಿ ಒಂದು ಆರೋಗ್ಯವಂತ ಸಮಾಜವನ್ನಾಗಿ ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ಅವರು ಕೂಡ ಸಹಕಾರ ಮಾಡ್ತಾರೆ. ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕಾದ ಅಗತ್ಯ ಇದೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ನಮ್ಮ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ ಹೌದು, ಇದು ಬುದ್ಧಿವಂತರ ಜಿಲ್ಲೆ ಹೌದು. ಅದೇ ರೀತಿ ನಾವೊಂದು ಆರೋಗ್ಯವಂತ ಜಿಲ್ಲೆಯನ್ನು ಕೂಡ ನಾವು ರೂಪಿಸಿಕೊಳ್ಬೇಕು ಮಾತನ್ನು ಹೇಳುತ್ತಾ, ಇವತ್ತು ಇಸ್ಮಾಯಿಲ್ರು ನನಗೆ ನೆನಪಾಡಿದರು. ಇವರ ತಾಯಿಯ ಅಣ್ಣ ನಮ್ಮ ಊರಿನವರು, ಇವರ ತಾಯಿ ಅಣ್ಣ ನಮ್ಮ ಊರಿನವರು, ಪರಿಯಾಳು ಮೂಸಚ್ಚ ಅಂತೇಳಿ ನಮಗೆ ಭಾಳಷ್ಟು ಹಿರಿಯರು, ಆತ್ಮೀಯರು, ಪ್ರೀತಿಯವರು. ಬಹುಶಃ ಇವರ ತಂದೆಯ ಮಾವ ಕಮರುದ್ದೀನ್, ಅವರೆಲ್ಲ ನಾವು ಭಾಳ ಸ್ನೇಹಿತರು. ಆದ್ದರಿಂದ ನಮ್ಮ ಸ್ನೇಹಿತನವನ್ನು ಮುಂದೆ ಇದೇ ರೀತಿಯಲ್ಲಿ ಉಳಿಸಿಕೊಳ್ಳುವಂಥ ಕೆಲಸ ಇವತ್ತು ಮಾಡಬೇಕಾಗಿದೆ. ನಾವೇನಾದರೂ ಅವಶ್ಯಕತೆಗಳು ಬಂದಾಗ ನಿಮ್ಮನ್ನು ಸಂಪರ್ಕ ಮಾಡ್ತೇವೆ. ನಾನು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಈ ಸಂಸ್ಥೆ ಅಭಿವೃದ್ಧಿ ಯಾವ ರೀತಿಯಲ್ಲಿ ಆಗಬೇಕಂತ ಚಿಂತನೆ ಮಾಡಿಕೊಂಡು ನಮ್ಮಿಂದ ಆದಂಥ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡಬೇಕೆ ಮನವಿಯನ್ನು ಮಾಡುತ್ತಾ, ಇದರ ಅರ್ಥ ನಿಮಗೆ ರೋಗ ಬರಬೇಕಂತಲ್ಲ, ರೋಗ ಯಾರಿಗೂ ಬರೋದು ಬೇಡ. ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಬಂದಾಗ ನಾವು ಇವರನ್ನು ಸಂಪರ್ಕ ಮಾಡಿ ನಾವು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಮಾತನ್ನು ಹೇಳುತ್ತಾ, ಒಂದು ಒಳ್ಳೆಯ ಕಾರ್ಯಕ್ರಮ ಅವರು ಬರುವಾಗ ತಡ ಆಯಿತು, ಬೇರೆ ಬೇರೆ ಕಾರ್ಯಕ್ರಮ ಇತ್ತು. ಆದ್ದರಿಂದ ಸಂಘಟಕರು, ನನ್ನ ಸ್ನೇಹಿತರು ಯಾವುದೇ ರೀತಿಯಲ್ಲಿ ಅನ್ಯತಾ ಭಾವಿಸಬಾರ್ದು ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಒಂದು ಸಂಸ್ಥೆ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಶುಭ ಹಾರೈಕೆ ಮಾಡ್ತಾ ಇದ್ದೇನೆ.
ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಯಾವತ್ತಿಗೂ ನ್ಯೂ ಕೇರ್ ಮೇಲೆ ಇರಲಿ ಅಂತ ಹೇಳೋ ಮೂಲಕ ಥ್ಯಾಂಕ್ ಯು ಅಲ್ಲ. ಎಲ್ಲರಿಗೂ ನಮಸ್ತೆ. ಪುತ್ತೂರಲ್ಲಿ ಒಂದು ನಮ್ಮ ನ್ಯೂ ಕೇರ್ ಪಾಲಿಕ್ ಅಂತ ಹೇಳುವ ಒಂದು ಡೇ ಕೇರ್ ಸೆಂಟರ್ ಆ್ಯಂಡ್ ಆಯುರ್ವೇದ ಪಂಚಕರ್ಮ ಸೆಂಟ್ರು ಓಪನ್ ಆಗಿದೆ ಇವತ್ತು. ಎಲ್ಲರೂ ಸಹಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.